V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೀನಿ. ಕತೆ ಕಾರಣ ನೀರು ನೊರೆಜಾರಾಟ ಎನ್ನುವಂಥ ಕಡಲ ತೆರೆಯ ನೊರೆಯಲ್ಲಿ ಜಾರುವ ಆಟವು ಪಡುವಣದ ದೇಶಗಳಿಂದ ಮೂಡಣದ ನಾಡುಗಳಿಗೆ ಬಂದಿದೆ. ತುಳುನಾಡಿಗಂತೂ ತೀರಾ ಹೊಸತು. ಕಡಲಲ್ಲಿ ಮೀನು ಹಿಡಿಯುವವರು ಮೀನುಗಳು ನೀರಾಟವಾಡುವುದನ್ನು ಕಂಡಿರ್ತಾರೆ. ಮುಖ್ಯವಾಗಿ ನೀರು ನಾಯಿಗಳು ನೀರು ನೊರೆಯಾಟದಲ್ಲಿ ಬಹಳ ಬಲ್ಲಿದ ಇರುವಂಥ ಜೀವಿಗಳು. ಅದೇ ರೀತಿ ಡಾಲ್ಫಿನ್ಗಳನ್ನು ಕೂಡ ಹೇಳ್ಬೋದು. ಆದರೆ ತೆರೆಯ ನೀರು ನೊರೆಯಾಟದಲ್ಲಿ ಮಾನವನು ಕೂಡ ಕಡಿಮೆ ಇಲ್ಲ ಎನ್ನುವುದನ್ನು ಕಳೆದ 1.5 ಶತಮಾನದಿಂದ ಬೆಳೆಯುತ್ತಾ ಬಂದಿದೆ. ಕಳೆದೊಂದು ದಶಕದಿಂದ ತುಳುನಾಡಿನ ಸಸಿಹಿತ್ತಲು ಕೂಡ ನೀರು ನೊರೆಜಾರಾಟದ ಆಟದಲ್ಲಿ ದೇಶದ ಗಮನವನ್ನು ಸೆಳೆಯುತ್ತಿದೆ. ಸಸಿಹಿತ್ತಲು ಬೀಚ್ ಬಳಿ ಕಡಲಲ್ಲಿ ಈಗ ಆರಂಭವಾಗಿದೆ ನೀರು ನೊರೆಜಾರಾಟ. ಈ ಬಾರಿಯ ಸರ್ಪಿಂಗ್ ಎಂದು ಇಂಗ್ಲೀಷ್ನಲ್ಲಿ ಹೇಳುವ ಸರ್ಪಿಂಗ್ ಅಂತೇಳಿದರೆ ನೊರೆ ಎಬ್ಬಿಸುವುದು ಅಂತ ಅರ್ಥ. ತೆರೆ ಬಂದಾಗ ನೊರೆ ಏಳುವುದು, ಆ ನೊರೆಯನ್ನು ಮತ್ತಷ್ಟು ನೊರೆಯಾಗಿಸಿಕೊಂಡು ನುಗ್ಗಿ ಜಾರಿ ಮುನ್ನಡೆಯುವುದು ಈ ಆಟದ ಚಾಕಚಕ್ಯತೆಯನ್ನು ಅವಲಂಬಿಸಿದೆ. ಅದಕ್ಕೆ ತಕ್ಕಂತೆ ಕಾಲೂರಲು ಒಂದು ಮಣೆಯನ್ನು ಮಾಡಿಕೊಂಡಿರ್ತಾರೆ. ಅದರ ಮೇಲೆ ಜಾರುವ ಈ ಸೊಗಸು ನೋಡಿದವರಿಗೆ ಗೊತ್ತು, ಮಾಡಿದವರಿಗೆ ಅದರ ಅನುಭವ. ಹಾಗಾಗಿ ಈ ಸರ್ಪಿಂಗ್ ಈಗ ಸಸಿಹಿತ್ತಲಿನಲ್ಲಿ ಆರಂಭವಾಗಿದೆ. ಈ ಬಾರಿ ಎಸ್ಪೆರಾಂಜಾ, ಸ್ಪೇನ್ ದೇಶದ ಎಸ್ಪೆರಾಂಜಾ 4 ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದವರು. ಸ್ಪೇನ್ ದೇಶದ ಎಸ್ಪೆರಾಂಜಾ ಅವರು 4 ಬಾರಿ ಸರ್ಪಿಂಗ್ನಲ್ಲಿ ವಿಶ್ವ ಚಾಂಪಿಯನ್ ಆಗಿದ್ದವರು. ಈಗ ಸಸಿಹಿತ್ತಲಿನಲ್ಲಿ ಬಂದಿದ್ದಾರೆ. ಅವರು ಇಲ್ಲಿ ತಮ್ಮ ನೀರ ನೊರೆ ಮೇಲಿನ ಜಾರಾಟದ ಸೊಗಸನ್ನು ಇಲ್ಲಿ ಅವರಿಗೆ ತೋರಿಸಲಿದ್ದಾರೆ. ಅದನ್ನು ಸುದ್ದಿ ಮಾಧ್ಯಮಗಳು ಎಲ್ಲೆಲ್ಲಿ ತಲುಪಿಸ್ತವೆ ಎನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು. ಇನ್ನು ನೀರು ಜಾರಾಟದ ಕತೆ ಹೀಗಾದರೆ ವಿಧಾನಮಂಡಲದ ಅಧಿವೇಶನದಲ್ಲಿ 16ನೇ ದಾಖಲೆಯ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸುತ್ತಿದ್ದಾರೆ. ಬಜೆಟ್ ಎನ್ನುವಂಥದ್ದು ಬರೀ ಕಾಗದದ ಮೇಲಿನ ಅಂಕಿ ಅಂಶಗಳಲ್ಲ. ಕರ್ನಾಟಕದ 7 ಕೋಟಿ ಜನರ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿರುವಂಥ ಲೆಕ್ಕಾಚಾರ ಎನ್ನುವಂಥ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಹಣಕಾಸು ಮಂತ್ರಿಯೂ ಆಗಿರುವಂಥ ಅವರು ಹೇಳಿದ್ದಾರೆ. ಹೇಳಿದಂತೆ ಬಜೆಟ್ ಇರುತ್ತದೆಯೋ ಅಥವಾ ಸಸಿಹಿತ್ತಲುವಿನ ನೀರಗುಳ್ಳೆಯ ಮೇಲಿನ ಜಾರಾಟದ ಆಟದಂತಿರುತ್ತದೆ ಎನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು. ಕೇಂದ್ರದ ಬಿಜೆಪಿ ಸರ್ಕಾರದ ಬಜೆಟ್ನಲ್ಲಿ 40% ಸಾಲ, ಕರ್ನಾಟಕದ ಬಜೆಟ್ನಲ್ಲೂ ಸಾಲ ಇರ್ತದೆ. ಎಷ್ಟು ಶೇಕಡ ಅನ್ನುವಂಥದ್ದು ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಗೊತ್ತಾಗ್ತದೆ. ಖೋತಾ ತೋರಿಸುವುದು ಕಡಿಮೆ. ಇವಾಗ ಕೊರತೆಯನ್ನು ಈ ರೀತಿ ತುಂಬಲಾಗುವುದು ಅಂತ ಹೇಳುವುದು ಹೊಸ ವಿಧಾನ. ಆ ತುಂಬಲಾಗುವ ವಿಧಾನ ಬಹುತೇಕ ಸಾಲ. ಅದೇನೇ ಇದ್ದರೂ ಕೂಡ ಕರ್ನಾಟಕದ ಬಜೆಟ್ ಭಾರತ ದೇಶದ ಬಜೆಟ್ಗಿಂತ ಹೆಚ್ಚಿನ ಯಶಸ್ಸನ್ನು ಕಂಡಿದೆ ಎನ್ನುವಂಥದ್ದು ಅದರ ಅನುಷ್ಠಾನದಲ್ಲಿ ಇರ್ತದೆ. ಯಾಕಂತ ಹೇಳಿದ್ರೆ ಬಜೆಟ್ಟಿನ ಅನುಷ್ಠಾನ ಎಷ್ಟು ಪ್ರಮಾಣದಲ್ಲಿ ಆಗಿದೆ ಅನ್ನುವಂಥದ್ದು ಗೊತ್ತಾಗಬೇಕಾದ್ರೆ 1 ವರ್ಷ ದಾಟಬೇಕು. ಕಳೆದ ಬಾರಿಯ ಭಾರತ ಸರ್ಕಾರದ ಬಜೆಟ್ಟು ಬರೇ 60% ನೆರವೇರಿತ್ತು. ಅದಕ್ಕೂ ಕಡಿಮೆ ಅಂತ ಕೂಡ ಒಂದು ಲೆಕ್ಕಾಚಾರ ಬಂದಿದೆ. ಅದೇನಾದರೂ ಇರಲಿ, ನಾವು ಜಾಸ್ತಿಯೇ ಇಟ್ಕೊಂಡೇವೆ. ಕರ್ನಾಟಕದ ಬಜೆಟನ್ನು ನೋಡಿದರೆ ಅದು 80% ಪರಿಪೂರ್ಣಗೊಂಡಿದೆ. ಅದೇ ವಿಧಾನಾಂಗದಲ್ಲಿ ಇನ್ನೊಂದು ಮಾತು ಕೂಡ ನಿನ್ನೆ ಬಂತು. ವಿಶ್ವವಿದ್ಯಾನಿಲಯ ಎಲ್ಲ ಬಂದ್ ಮಾಡ್ತಾ ಇದ್ದೀರಿ, ನಾವು ತೆರೆದಿದ್ದು ಅದಕ್ಕೆ ನಾವು ಹಣ ಕೊಟ್ಟಿದ್ವಿ ಅಂತ ಹೇಳಿಬಿಟ್ಟು ಒಬ್ಬ BJP ಸದಸ್ಯರು ಹೇಳಿ ಇದಕ್ಕೆ ನಗಬೇಕು ಅಳಬೇಕು ಅಂತ ಗೊತ್ತಾಗೋದಿಲ್ಲ. ಯಾಕಂತೇಳಿದರೆ
ವಿಶ್ವವಿದ್ಯಾನಿಲಯ ಸ್ಥಾಪನೆಗೆಂದು ಬಜೆಟ್ನಲ್ಲಿ ಹಣ ನಿಗದಿಪಡಿಸಲಾಗಿತ್ತು. ಬಜೆಟ್ನಲ್ಲಿ ನಿಗದಿಪಡಿಸುವ ಹಣ ಕೊಡುವುದು ಆಮೇಲೆ ಬಜೆಟ್ನಲ್ಲಿ ಲೆಕ್ಕಾಚಾರ ಇರ್ತದೆ ಕೊಡುವುದಂತ. ಆ ಕೊಡದೆ ಬರೀ ಬಜೆಟ್ನಲ್ಲಿ ಬರೆದದನ್ನೇ ಕೊಟ್ಟಿದ್ದೇವೆ ಎಂದು ಬುರುಡೆ ಬಿಡುವ ಪ್ರತಿನಿಧಿಗಳು ನಮ್ಮ ನಡುವೆ ಇದ್ದಾರೆ ಎನ್ನುವಂಥದ್ದು ಆ ಅಶ್ವಥ್ ನಾರಾಯಣ ರೆಡ್ಡಿಯೇ ಬಲ್ಲ. ಏನು ದಲಿತರಿಗೆ ಮೋಸ ಮಾಡಿದ್ದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕುಂಟುವಂತಾಗಿದೆ ಎಂದು ಛಲವಾದಿ ನಾರಾಯಣ ಸ್ವಾಮಿಯವರು ಒಂದು ಹೊಸ ಸಂಶೋಧನೆಯನ್ನು ಮಾಡಿದ್ದಾರೆ. ಈ ಹೊಸ ಸಂಶೋಧನೆಯನ್ನು ನೋಡುವಾಗ BJP ಪಕ್ಷದ ಪ್ರಧಾನಿಯಾಗಿದ್ದಂಥ ಅಟಲ ಬಿಹಾರಿ ವಾಜಪೇಯಿಯವರು, ಅವರ ಗೆಣೆಕಾರರೂ ಆಗಿದ್ದಂಥ ತುಳುನಾಡಿನ ಜಾರ್ಜ್ ಫರ್ನಾಂಡಿಸ್ ಅವರು 7-10 ವರ್ಷ ಕೋಮಾದಲ್ಲಿ ಬೆಡ್ನಲ್ಲಿ ಈಕೆ ಇಲ್ಲೇ ಲೋಕವೇ ತಿಳಿದಂತೆ ಮಲಗಿದ್ದರಲ್ಲ. ಇದು ಯಾರು ಮಾಡಿದ ಪಾಪ ಅಂತ ಯಾರು ಸಂಶೋಧನೆ ಮಾಡುವುದು? ಇಂಥ ಮೂರ್ಖರು ಎಲ್ಲ ಕಾಲಗಳಲ್ಲೂ ಎಲ್ಲ ದೇಶಗಳಲ್ಲೂ ಇರ್ತಾರೆ. ಕಾಯಿಲೆಗಳನ್ನು ಪಾಪಕ್ಕೆ ಲೆಕ್ಕ ಹಾಕುವವರು ಪಾಪಿಗಳು ಅಂತ ಹೇಳ್ಬೋದು. ಅದನ್ನು ಬಿಟ್ಟು ನಾವು ಮುಂದೆ ಹೋಗಿ ನೋಡಿದರೆ ಈಗ ಎಲ್ಲ ಕಡೆ ಮೆಣಸು ಮಾರಾಟಕ್ಕೆ ಬಂದಿದೆ. ಅದೇ ವೇಳೆ ಒಂದು ಚಾವ ಅಂತ ಒಂದು ಸಿನಿಮಾ ಬಂದಿದೆ. ಆ ಸಿನಿಮಾದಲ್ಲಿ ಸಾಂಬಾರು ವಿಚಾರವಿದೆಯಂತೆ. ಸಂಭಾಜಿಗೆ, ಶಿವಾಜಿಯ ಮಗನಾಗಿರುವಂಥ ಸಂಭಾಜಿಗೆ ಅವರ ದಾಲ್ನಲ್ಲಿ ತರಕಾರಿ ಮತ್ತು ಮೆಣಸಿನಕಾಯಿಯನ್ನು ಹಾಕಿ, ಯಾಕಂದರೆ ಮೆಣಸಿನಕಾಯಿ ಭಾರತಕ್ಕೆ ಬಂದು 450 ವರ್ಷ ಮಾತ್ರ ಆಗಿದೆ, ಅದಕ್ಕಿಂತ ಹಿಂದೆ ಇರಲಿಲ್ಲ. ಇಲ್ಲಿ ಕಾಳು ಮೆಣಸು ಇತ್ತು. ಹಾಗಾಗಿ ಈ ಮೆಣಸನ್ನು ಅರೆದು ಹಾಕಿ ತರಕಾರಿ ಹಾಕಿ ದಾಲ್ಗೆ ಬೆರೆಸಿ ಮಾಡಿದ ಸಾಂಬಾರು ಸಂಭಾಜಿಗೆ ಭಾಳ ಇಷ್ಟವಾಯಿತಂತೆ. ಆದ್ದರಿಂದ ಅದಕ್ಕೆ ಸಾಂಬಾರು ಅಂತ ಹೆಸರು ಹೊಂದಿತಂತೆ. ಈ ರೀತಿಯ ಕಥೆಗಳೆಲ್ಲ ಈಗ ಬಂದಿವೆ. ಇರಬಹುದು. ಏಕಂತೇಳಿದರೆ ಕಾಳು ಮೆಣಸು ಬಳಸುತ್ತಿದ್ದ ಭಾರತೀಯರು ಕಾಳು ಮೆಣಸಿನ ಸಾರು ಮಾಡ್ತಿರಬಹುದು, ಸಾಂಬಾರು ಮಾಡ್ತಿರಲಿಕ್ಕಿಲ್ಲ. ಪಲ್ಯಕ್ಕೆ ಹಾಕ್ತಾ ಇರ್ಬೋದು. ಯುರೋಪಿಯನರಂತೂ ಅವರ ದೇಶದಲ್ಲಿ ಇರಲಿಲ್ಲವಾದ್ರಿಂದ ಇಲ್ಲಿಂದ ಕಾಳು ಮೆಣಸುಗಳನ್ನು ತರಿಸ್ಕೊಂಡು, ಉಪ್ಪು ಕೂಡ ಅಲ್ಲಿ ಕಷ್ಟ ಆದ್ರಿಂದ ಅವೆಲ್ಲ ಸಣ್ಣ ಪಾತ್ರೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಮೇಲೆ ತೊಳೆದುಕೊಂಡು ತಿಂತಾಯಿದ್ರು. ಅವರವರ ಅಗತ್ಯಕ್ಕೆ ತಕ್ಕ ಸಿಗುವಂತೆ ಬಳಸ್ಕೊಳ್ತಾ ಇದ್ರು. ಹಾಗಾಗಿ ಸಾಂಬಾರ ಕತೆ ಏನಾದರೂ ಇರಲಿ, ಸಂಭಾಜಿಯ ಸಹಜ ಕತೆ ಸಾಕಷ್ಟು ಪ್ರಚಾರವಾಗಲಿ ಅಂತ ಹೇಳುತ್ತಾ ನಾವು ಮುಂದಕ್ಕೆ ಹೋಗುವುದಾದರೆ, ಲಂಡನ್ನಲ್ಲಿ ಏನಾಗಿದೆ? ಲಂಡನ್ನಲ್ಲಿ ನಮ್ಮ ವಿದೇಶಾಂಗ ಸಚಿವರಾದ ಜೈಶಂಕರ್ ಅವರು ಲಂಡನ್ಗೆ ಹೋಗಿ ಕಾರಿನಲ್ಲಿ ಹೋಗುತ್ತಿರುವಾಗ ಜೈ ಖಲಿಸ್ತಾನ್ ಎಂದು ಕೂಗಿದಂಥ ಕೆಲವರು ಮುಂದೆ ಬಂದು ಕಾರನ್ನು ತಡೆದಿದ್ದಾರೆ. ಖಲಿಸ್ತಾನದ ಬಾವುಟವನ್ನು ತೋರಿಸಿದ್ದಾರೆ. ಖಲಿಸ್ತಾನವಾದಿಗಳು ಎನ್ನುವರು ಪಂಜಾಬನ್ನು ಒಳೆದುಕೊಂಡ ಖಲಿಸ್ತಾನವನ್ನು ಬೇರೆ ಮಾಡಬೇಕು, ಪಂಜಾಬಿ ದೇಶ ಮಾಡಬೇಕು ಅಂತ ಕೇಳುವವರು. ಇಲ್ಲಿ ನಾವು ಎಡವುತ್ತಿರುವುದು ಎಲ್ಲಿ ಅಂತ ಹೇಳಿದ್ರೆ, ಅವರು ಪಂಜಾಬ್ ಅಂತ ಹೇಳಿದ್ರೆ ಭಾರತದ ಪಂಜಾಬನ್ನು ಮಾತ್ರ ಕೇಳ್ತಾ ಇಲ್ಲ, ಪಾಕಿಸ್ತಾನದಲ್ಲೂ ಕೂಡ ಒಂದು ಪಂಜಾಬ್ ಇದೆ. ಈ ಎಲ್ಲ ಸೇರಿದಂಥ ಖಲಿಸ್ತಾನ ರಾಜ್ಯ ಆಗಬೇಕು ಅಂತ ಹೇಳಿದ್ರು. ಆದರೆ ಖಲಿಸ್ತಾನಿಗಳ ವಿರುದ್ಧ ಪಾಕಿಸ್ತಾನದವರು ಇಲ್ಲಿಯವರೆಗೆ ಯಾರು ಸೊಲ್ಲೆತ್ತಿದ್ದು ಗೊತ್ತಿಲ್ಲ. ಭಾರತದವರು ಮಾತ್ರ ಅವರ ವಿರುದ್ಧ ಭಾಳಷ್ಟು ಕಾರ್ಯಾಚರಣೆ. ಒಂದು ರೀತಿಯಲ್ಲಿ ಸರಿ, ಯಾಕಂತೇಳಿ ಬೇರೆ ದೇಶಕ್ಕೆ ಹೇಳುವಾಗ ಅದನ್ನು ಖಂಡಿಸುವುದು ಸರಿಯಾದ ವಿಚಾರ. ಆದರೆ ಅದು ಹಿಂಸಾಚಾರಕ್ಕೆ ತಿರುಗಿದಾಗ ಅದಕ್ಕೆ ಹಿಂಸಾಚಾರದಿಂದಲೇ ಉತ್ತರ ಕೊಡಬೇಕು. ಜೈಶಂಕರ್ ಅವರು ಲಂಡನ್ನಲ್ಲಿ ಈಗ ಏನು ಹೇಳಿದ್ರಪ್ಪ ಅಂತ ಹೇಳಿದ್ರೆ, ಈ ಖಲಿಸ್ತಾನಿಗಳನ್ನು ಖಂಡಿಸುವುದಕ್ಕಿಂತ ಹೆಚ್ಚಾಗಿ ಅವರು ಹೇಳಿದ್ದು ಪಾಕಿಸ್ತಾನದವರು POK ಅಂದರೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರವನ್ನು ನಮಗೆ ಕೊಟ್ಟರೆ ಪಾಕಿಸ್ತಾನ ನಮ್ಮದು ಒಳಗೆ ರಾಜ್ಯ ಆಗೋಗ್ಬಿಡ್ತದೆ ಅಂತ. ಪಾಕಿಸ್ತಾನದವರು ಅದಕ್ಕೇನು ಉತ್ತರ ಕೊಟ್ಟಿದ್ದಾರೆ? ನೀವು ನಿಮ್ಮಲ್ಲಿರುವಂಥ ಕಾಶ್ಮೀರವನ್ನು ನಮಗೆ ಕೊಟ್ಟರೆ ನಾವು ರಾಜ್ಯಕ್ಕೆ ಬರ್ತೀವಂತ. ಇದು ಒಂದು ರೀತಿಯ ಭಾಷೆಗಳ ಒಣಜಗಳ, ಅದು ಪರಿಹರಿಸುವುದು ಅಷ್ಟು ಸುಲಭ ಇಲ್ಲ ಅಂತ ಹೇಳ್ಬೋದು. ಗಾಜಾಪಟ್ಟಿಯ ಯುದ್ಧವನ್ನೇ ನಿಲ್ಲಿಸಲಿಕ್ಕಾಗಿಲ್ಲ. ಇನ್ನು ನೊಬೆಲ್ ಶಾಂತಿ ಪ್ರಶಸ್ತಿಗೆ 348 ಹೆಸರುಗಳನ್ನು ನೀಡಲಾಗಿದ್ದು ಅದರಲ್ಲಿ ಟ್ರಂಪ್ ಸಾಹೇಬರ ಹೆಸರು ಕೂಡ ಇದೆ. ಒಂದು ವೇಳೆ ಅಧಿಕಾರಕ್ಕೆ ಬಂದಾಗ ಟ್ರಂಪ್ ಸಾಹೇಬರು ಹೇಳಿದಂತೆ ಅವರು ಯುದ್ಧವನ್ನು ನಿಲ್ಲಿಸುವಲ್ಲಿ, ಕಡೆಮಟ್ಟಿಗೆ ಉಕ್ರೇನ್ ರಷ್ಯಾ ಯುದ್ಧವನ್ನು, ಇಸ್ರೇಲ್ ಪ್ಯಾಲೆಸ್ತೈನ್ ಒಂದು ಯುದ್ಧವನ್ನು ನಿಲ್ಲಿಸುವಲ್ಲಿ ಯಶಸ್ವಿಯಾದಲ್ಲಿ ಅವರಿಗೆ ಶಾಂತಿ ನೊಬೆಲ್ ಪ್ರಶಸ್ತಿ ಕೊಡಲಿಕ್ಕೆ ಯಾರದೇ ಆಕ್ಷೇಪಣೆ ಇರಲಿಕ್ಕಿಲ್ಲ. ಅದು ಸಹಜ ಕೂಡ ಆಗ್ತದೆ ಅಂತ ಹೇಳ್ಬೋದು. ಇನ್ನು ದೇಶದ ಅತಿ ಮುಖ್ಯ ತೊಂದರೆ ಅಂತೇಳಿ ಭ್ರಷ್ಟಾಚಾರ. ಆ ಭ್ರಷ್ಟಾಚಾರದ ವಿರುದ್ಧ ಈಗ
ಸುಪ್ರೀಂ ಕೋರ್ಟ್ ಕೂಡ ನುಡಿ ಎತ್ತಿದೆ, ಸ್ವರ ಎತ್ತಿದೆ, ದನಿ ಎತ್ತಿದೆ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ ವಿ4 ನ್ಯೂಸ್ ಚಾನಲ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ ನಿಮಗೆಲ್ಲ ಒಂದು ನಮಸ್ಕಾರ.